ತುರುವೇಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಗೆ ಹೊಂದಿಕೊಂಡಿರುವ ಮುತ್ತುರಾಯನಗರ ಬಡಾವಣೆಯಲ್ಲಿ ಮಂಜುಳಾ ಅನಂತಕುಮಾರ್ ಎಂಬವರ ಮನೆಯಲ್ಲಿ ಹಾಡು ಹಗಲೇ ಕನ್ನ ಹಾಕಿರುವ ಘಟನೆ ನಡೆದಿದೆ. ಮಧ್ಯಾಹ್ನ ಸುಮಾರು 2:30ರಿಂದ ಸಂಜೆ 5ರ ಒಳಗೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಕನ್ನ ಹಾಕಿದ ಕಳ್ಳರು 100ರಿಂದ 110 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 2,70,000 ನಗದನ್ನು ದೋಚಿ ಪರಾರಿಯಾಗಿದ್ದಾರೆ. ಮನೆಯ ಮಾಲೀಕರಾದ ಮಂಜುಳಾರವರು 2 ದಿನಗಳ ಹಿಂದೆ ಯಾವುದೋ ಕಾರ್ಯನಿಮಿತ್ತ ತಮ್ಮ ಸಂಬಂಧಿಕರ ಊರಿಗೆ ತೆರಳಿದ್ದಾರೆ. ಮನೆಯಲ್ಲಿ ಅವರ ಪತಿ ಆನಂದ್ ಕುಮಾರ್ ಒಬ್ಬರೇ ಇದ್ದು, ಇವರು ಬೆಸ್ಕಾಂ ಇಲಾಖೆಯಲ್ಲಿ ಮೀಟರ್ ರೀಡರ್ ಆಗಿದ್ದಾರೆ. ಎಂದಿನಂತೆ ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಊಟಕ್ಕೆಂದು ಬಂದಿದ್ದಾರೆ. ಊಟ ಮುಗಿಸಿಕೊಂಡು ನಂತರ ಮನೆಯ ಬೀಗವನ್ನು ಹಾಕಿಕೊಂಡು ತಮ್ಮ ಕೆಲಸಕ್ಕೆ ಅವರು ಹೋಗಿದ್ದಾರೆ. ಇದನ್ನೇ ಕಾದು ಕುಳಿತ ಕಳ್ಳರು ಮನೆಯ ಮುಖ್ಯದ್ವಾರದ ಪಕ್ಕದಲ್ಲಿರುವ ಕಿಟಕಿಯನ್ನು ಮುರಿದು ಕಿಟಕಿಯ ಸರಳಿನ ಒಳಭಾಗದಿಂದ ಕೈಯನ್ನು ಹಾಕಿ ಒಳಗಿನಿಂದ ಲಾಕ್ ಓಪನ್ ಮಾಡಿ ಅವರ ಕೈ ಕೆಳಕವನ್ನು ತೋರಿಸಿದ್ದಾರೆ. ಕೆಲಸವನ್ನು ಮುಗಿಸಿಕೊಂಡು ಬಂದ ಆನಂದ್ ಕುಮಾರ್ ರವರು ಮನೆಗೆ ಬಂದು ನೋಡಿದಾಗ ಈ ಆಘಾತಕಾರಿ ಘಟನೆ ನಡೆದು ಹೋಗಿರುತ್ತದೆ. ಈ ಘಟನೆಯಿಂದ ದಿಕ್ಕು ತೋಚದಂತೆ ಕುಳಿತಿದ್ದಾರೆ. ನಂತರ ತನ್ನ ಸ್ನೇಹಿತರನ್ನು ಕರೆದುಕೊಂಡು ತುರುವೇಕೆರೆ ಪೊಲೀಸ್ ಠಾಣೆಗೆ ವಿಷಯ ಮುಟ್ಟಿಸಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ವೃತ್ತ ನಿರೀಕ್ಷಕರಾದ ಗೋಪಾಲ್ ನಾಯ್ಕ್, ಸಬ್ ಇನ್ಸ್ಪೆಕ್ಟರ್ ಹೊನ್ನೇಗೌಡ ಅವರು ಸ್ಥಳಕ್ಕೆ ಶ್ವಾನದಳ ಸಿಬ್ಬಂದಿ ಹಾಗೂ ಬೆರಳಚ್ಚು ತಜ್ಞರನ್ನು ಕರೆಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಗೂ ಸಂಬಂಧಪಟ್ಟವರಿಂದ ದೂರನ್ನು ಪಡೆದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ವರದಿ ಸುರೇಶ್ ಬಾಬು. ಆನಂದ್ ಕುಮಾರ್ ಅಂತ. ನಮ್ಮನೆ ಕಳ್ಳತನ ಆಗಿದೆ. ನಾನು KEBಲಿ ಡ್ಯೂಟಿ ಮಾಡ್ತೀನಿ. 2:30 ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಅವಾಗೇನೂ ಆಗಿರಲಿಲ್ಲ. 2:30 ಮೇಲೆ ತಿರ್ಗಾ ಮತ್ತೆ ಡ್ಯೂಟಿಗೆ ಹೋದೆ. ಬರೋದ್ರೊಳಗೆ ಕಳ್ಳತನ ಆಗಿತ್ತು. ನಾನು ಮತ್ತೆ ಬಂದಿದ್ದು 7 ಗಂಟೆ. ಅಷ್ಟರೊಳಗೆ ನನ್ನ ಮನೆ ಬೀಗ ಹೊಡೆದು ಅಮೌಂಟು ಮತ್ತು ಚಿನ್ನ, ಬೆಳ್ಳಿ ಇಷ್ಟು ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಪೊಲೀಸು ಬಂದಿತ್ತು. ಡಾಟ್ಸ್, ಫಿಂಗರ್ ಪ್ರಿಂಟ್ಸು ಅವರು ಎಲ್ಲ ಬಂದು ಮಾಜೂರು ಮಾಡ್ಕೊಂಡು ಹೋಗಿದ್ದಾರೆ. ಅಮೌಂಟ್ ಎಷ್ಟಿತ್ತು ಸರ್? ಮನರು ನಮ್ಮ ಹಾಸನಕ್ಕೆ ಹೋಗಿದ್ರು. ಈಗ ಮತ್ತೆ ಬಂದರು. ಅಷ್ಟರೊಳಗೆ ಪೊಲೀಸು ಎಲ್ಲ ಇಲ್ಲೇ ಇದ್ದರು. ಅವರು ಬಂದು ಇಲ್ಲೇ ಇದ್ದಾರೆ. ಅಮೌಂಟ್ ಎಷ್ಟಿತ್ತು ನಿಮ್ಮ? ಅಮೌಂಟು 2,70,000. ಚಿನ್ನ 100ರಿಂದ 110 ಗ್ರಾಮ್ ಅಂತ ಅನ್ಕೋಬೋದು. ಮತ್ತು ಬೆಳ್ಳಿ 1 ಕೆಜಿಯಿಂದ 6 ಆಜುಬಾಜು ಐತಿ ಸರ್. 1 ಕೆಜಿ ಆಜುಬಾಜು ಐತಿ, ಲೆಕ್ಕ ಇಲ್ಲ, ಅದು ಗೊತ್ತಿಲ್ಲ. ಅಷ್ಟಿತ್ತು. ನವಂಬರಲ್ಲಿ ಆಗಿದೆಯಾ? ಮಾತಾಡಿ. ನಿಮ್ಮ ಹೆಸರು ಹೇಳಿ ಮೇಡಮ್. ಮಂಜುಳಾ. ಹೇಳಿ ಮೇಡಮ್, ಏನಾಯಿತು? ಹಿಂಗೆ ನಾವೇನಿರಲಿಲ್ಲ, ಊರಿಗೆ ಹೋಗಿದ್ವಿ. ನನಗೇನು ಗೊತ್ತಿಲ್ಲ. ನಾವು 3-4 ದಿವಸದಿಂದ ಊರಲ್ಲಿ ಇರಲಿಲ್ಲ. ನಾವು ಇಲ್ಲಿ ಬಂದ ಮೇಲೆ ಕಳ್ಳತನ ಆಗಿದೆ ಅಂತ ಗೊತ್ತಾಗಿತ್ತು. ಮನೇಲಿ ಚಿನ್ನ, ಒಡವೆ, ಬೆಳ್ಳಿ ಎಲ್ಲ ತಗೊಂಡೋಗಿದ್ದಾರೆ. ದುಡ್ಡು 270, ಚಿನ್ನ, ಬೆಳ್ಳಿ ತಗೊಂಡೋಗಿದ್ದಾರೆ. ಸೀರೆ ಏನು ಮುಟ್ಟಿಲ್ಲ ಸರ್. ಸೀರೆ ಮುಟ್ಟಿಲ್ಲ. ಪೊಲೀಸ್ನವ್ರಿಗೆ ಮಾಹಿತಿ ತಿಳಿಸಿದ್ದಾರೆ. ನಮ್ಮ ಮನೆಯವರು ಬಂದಿದ್ರು. ನಾವು ಬರೋದೊಳಗೆ ಬಂದು ಹೋಗಿದ್ರು ಸರ್. ನ್ಯಾಯ ದೊರಕಿಸ್ಕೊಡಿ ಸರ್. ಜಾಸ್ತಿ ಹೆಂಗೆ ಹೇಳ್ತೀಯ? ನಾವೇನು ಗ್ರಾಮ್ ಲೆಕ್ಕ ಹಾಕಿಲ್ಲ, ಬೆಳ್ಳಿ ಲೆಕ್ಕ ಹಾಕಿಲ್ಲ. ಅದೇ ಬಂದಿರೋದು. ಬೆಳಗ್ಗೆ ಎಷ್ಟೊಂದಾಗಿರೋದು? 2:30ರಿಂದ ನಾನು ಬಂದೋಗಿದ್ದೀನಿ ಮನೆಗೆ. ಅವಾಗ ಇರಲಿಲ್ಲ. ಬೆಳ್ಳಿ ಲೆಕ್ಕ ಹಾಕಿಲ್ಲ. 2:30ರಿಂದ 6 ಗಂಟೆ ಆಗಿದೆ. ನೀವು ಬಂದಿದ್ದೀರಿಗೆ 7 ಗಂಟೆಗೆ ಬಂದಿದ್ದೀವಿ. 7 ಗಂಟೆಗೆ ಬಂದರೆ ಯಾವತ್ತೂ ಕಳ್ತನ ಇಲ್ಲ. ತುರುವೇಕೆರೆ ಇಷ್ಟು ವರ್ಷ ಆಗಿದ್ದೀವಿ ನಾವು. ಎಲ್ಲ ಆಗಿದ್ದೀವಿ. ಎಲ್ಲ
ಹೋದ್ರೆ ಇವ್ರು ಇನ್ನೊಬ್ರು ಯಾರು ಇಬ್ಬರು ಬಂದರೆ ಕ್ಯಾಮ್ರಾ ಹೊಡ್ಕೊತಾವ್ರೆ. ನಾಯಿಗಳು ಬಂದಿದ್ದು ಬಂತಪ್ಪ ಏನು ಬಂದಿದ್ದು ಬಂದಿದ್ದು ಬಂತು ನಾಯಿಗಳು ಬರೋದ್ರ ನಾಯಿ ಬಂದು ಓಕೆ ಎಮರ್ಜೆನ್ಸಿಗೆ ಅಲ್ವಾ? ತಂತಿ ಸೂತ್ರದ ಬಿಚ್ಚಿಲ್ಲ, ಈಗ ಮಾತ್ರ ಹೊಡೆದವ್ರೆ. ಅಷ್ಟು ಟೈಮ್ ಇಲ್ಲ, ತಂತಿ ಮೇಲೆ ಬಿಚ್ಚೋ ಅಷ್ಟು ಟೈಮ್ ಇಲ್ಲ, ಯಾರು ಟೈಮ್ ಇಲ್ಲ. ಅಷ್ಟು ಟೈಮ್ ಇಲ್ಲ. ಈ ಮನೆಗಳು ಬಿಡಿ ಮನೆ ಆಯ್ತಲ್ಲ, ಬಿಡದಿ ಮನೆ ಅವ್ರ ಪಕ್ಕದಲ್ಲಿ ಇರಲಿಲ್ಲ, ಹಂಗಾಗಿ ಬಿಡಿ ಮನೆ ಆಯ್ತಲ್ಲ. ಮುತ್ತೂರಾಯನಗರ ಇದು ಏನು ಕ್ರಾಸ್ ಗೀಸ್ ಗೊತ್ತು ಎಷ್ಟು ಇರೋದು? ಯಾವುದು ಸರ್? ಈ ಕ್ರಾಸ್ ಏನಾರು ಆಯ್ತಾ? ಇಲ್ಲ ಸರ್, ಏನು ಕ್ಲಾಸ್ ಇಲ್ಲ. ಆರಾಮ್ಸೆ ಹಿಂಭಾಗ ಹಾಕಿ ಸರ್. ಅಲ್ಲೆಲ್ಲ ಹುಡುಕಿದ್ದಾರೆ. ಮನೆಯಲ್ಲಿ ಎಲ್ಲ ಊರಿಗೆ ಹೋಗಿದ್ರ ಎಲ್ಲಾರ? ನೋಡಿ ಅಲ್ಲಿ ಓಪನ್ ಮಾಡಿರೋ ಹಿಂಗೆ ಲಾಕಲ್ಲಿ ಹಂಗೆ ಫೋಟೋ ಹಂಗೆ ನೀಟ್ ಹೋಗಿದ್ದ ಹತ್ರಕ್ಕೆ ಏನಾದ್ರು ಮೀಟಿಂಗ್ ಒಳಗಡೆ ಹೋಗಿಲ್ಲ. ಎಲ್ಲ ಮಾಡಿ ಇದೆಲ್ಲ ಆಗೋಯ್ತು. ಪೊಲೀಸ್ನವ್ರು ಡಾಕ್ಸ್ ಕೂಡ ಬಂದೋಗೈತೆ. ಡ್ಯಾಶ್ ಬೋರ್ಡ್ ಬಂದು ಬಾಗಿಲು ಹೊಡೆದ್ರ? ಇಲ್ಲೇ ಬಂದ ಎಣ್ಣೆ ಬಂದಿದ್ರು ಏನಾಗ್ತಿರ್ಲಿ ಪಾಪ. ಈಗ ಹೇಳ್ದ ಅವ್ನುಗಳು, ನೀನು ಎಣ್ಣೆ ಬಂದಿದ್ರು ಏನಾಗ್ತಿರ್ಲಿ, ಉಳ್ಕೊಂಡ್ರೆ ಅಂದ್ರೆ ಅವ್ರು ಉಳ್ಕೊಂಡಿರ್ತಿಲ್ಲ. ಏನಾಗ್ತಿರ್ಲಿಲ್ಲ. ಇಲ್ಲಿ ಚಿನ್ನ ಅಮೌಂಟ್ ನೀವು ಡಿಪಾರ್ಟ್ಮೆಂಟ್ ಮಾಡಿದ್ರಿಂದ ಇಲ್ಲ ಡಿಪಾರ್ಟ್ಮೆಂಟ್ ಅಮೌಂಟು ಆದರೆ ಡಿಪಾರ್ಟ್ಮೆಂಟ್ ಇದ್ದೇ ಲೆಕ್ಕ ಇದು ಅಮೌಂಟ್ ನನ್ನ ಕಡೆ ಐತಿ. ಅದು ಬ್ಲಾಕ್ ಮಾಡ್ತಾರಲ್ಲ ಎಲ್ಲ ಇದೇ ಬೆಸ್ಟ್. 15,000 14,000 ಚಿಲ್ಲರೆ ಐತೆ. ಈ ದುಡ್ಡು ನಾನು ಏನು ಮಾಡ್ತೀನಿ, ಹೋಗಿ ಜನ ರೀಡಿಂಗ್ ಓದೋಕೆ ಕೊಡ್ತಾರೆ ನನ್ನ ಕೈಗೆ. ಅದು ಒಂದು ದಿವಸ ಬಿಲ್ ಹಾಕ್ಕೊಡ್ತೀನಿ. ಒಂದಿನ ಸೇಲ್ಸ್ ಹಾಕೊಡೋದು ರೆಮಿಟ. ನಾನು ಯಾವತ್ತವ್ರ ಒಂದು ದಿವಸ ಅವ್ರ ಏರಿಯಾಕ್ಕೆ ಹೋದಾಗ ಬಿಲ್ ಹಾಕೋದು. 15 ತನಕ ನಾವು ಬಿಲ್ ಹಾಕಲ್ಲ, 15 ಮೇಲೆ ಬಿಲ್ ಹಾಕ್ತೀವಿ. ಅದೆಲ್ಲ ಕೊಟ್ಟು ನೋಡಿ, 5,000 ಕೊಟ್ಟವ್ರೆ, ಇಲ್ಲಿ 2,500 ಕೊಟ್ಟವ್ರೆ, 4,000 ಹಿಂಗೆಲ್ಲ 14,500 ಐತೆ. ಇಷ್ಟು ದುಡ್ಡು ಹೋಗೈತೆ. ಈಗ ನನ್ನ ಡಿಪಾರ್ಟ್ಮೆಂಟ್ ಹೇಳಂಗಿಲ್ಲ. ಈಗ ಬಿಡಂಗಿಲ್ಲ